ಮಂಗಳ ಗಣಪತಿ ಮಾಂಗಲ್ಯ ರಕ್ಷಿಸೋ ಎಷ್ಟೊಂದು ಭೂಮಿಯೋ ಇಷ್ಟ ಮನೆಯೋ ಎಷ್ಟೊಂದು ಭಕ್ತರು ಎಷ್ಟೊಂದು ಮನೆಯೋ ಎಷ್ಟೊಂದು ಭಕ್ತರು
आचार्यस्य दासर्गे शुक्रादीना बृहस्पतिः तथा तन्नो गायेऽस्मिन्नाचार्यो भवतु प्रधानमृणे बायर बृहस्पतिः तथा मम गायेऽस्मिन्नाचार्यो भवतु प्रधानमृण्याचार्यं त्वामहमृणे लक्ष्मीशा बाळे आचार्य स्वेदासर्गे शुक्रादीना बृहस्पतिः तथा आचार्य स्वेदासर्गे शुक्रादीना बृहस्पतिः तथा तन्नोगायेऽस्मिन्नाचार्यो भवतु प्रदाय स्वेदासर्गे शुक्रादीना समर्पयामि।
ಏಕದಂತಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಏನಾದರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಪಾರ್ವತಿ ಪರಮೇಶ್ವರ ಪ್ರೇಮದ ಸುತ್ತಲೂ ಒಬ್ಬನಾಗಿರ್ತಕ್ಕಂಥ ಗಜಮುಖ ಲಂಬೋದರ ವಿಶ್ವಪ್ರಕಟನಾಗಿರ್ತಕ್ಕಂಥ ಗಣಪತಿ ಇಂದಿನಿಂದ ಆರಂಭ ಮಾಡಿಕೊಂಡು ಏನೆಲ್ಲ ಸಂಕಲ್ಪವನ್ನು ಮುಂದೆ ಮಾಡ್ತೇವೆ ಅದೆಲ್ಲವನ್ನು ನಿರ್ಮಿತವಾಗಿ ನಡೆಸಿಕೊಟ್ಟು ನಂಬಿರ್ತಕ್ಕಂಥ ಸಕಲ ಭಕ್ತಜನರಿಗೆ ಸಕಲ ದುರಿತಗಳನ್ನು ಮಾಡಿ ಸಂಗ್ರಹ ಮಾಡಬೇಕು ಅಂತ ಕೈ ಮಹಾಗಣಪತಿಯ ಪ್ರಾರ್ಥನಾ ಸಮರ್ಪಯಾಮಿ. ಅನೆಯ ಪೂಜಾ ಅರ್ಥ ಶ್ರೀ ಮಹಾಗಣಪತಿ ಗೋಕರ್ಣ ಮಂಡಲ ಗೋದಾವರಿ ದಕ್ಷಿಣ ಶಾಲಿವಾಣಿಗೆ ಬುದ್ಧ ಪುಕಾರೆ ಗ್ರಾಮ ಕ್ಷೇತ್ರ ವಿಶ್ವಾವಸುನಾಮ ಸಂವತ್ಸರ ಚತುರ್ಥರಾಯಣೆ ವಸಂತೋ ಮೇನೇರಿಗೆ ಚೈತ್ರ ಮಾಸೆ ಕೃಷ್ಣಪಕ್ಷೆ ನವಮ್ಯಾಂ ಚೈತ್ರವರ್ಷಂ ಅವಸರಯುಕ್ತಾಯಾಂ ಶುಭತಿಥಿ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಕರ್ಣಾದಿ ಏಕಮಣಿಷೇತ್ರಾಯಾಂ ಶುಭಪುಣ್ಯ ಸಮಾಪ್ತಮಂತ ಹೇಳಿ ಸಹ ಬಹುಮಾನಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯಾಭಯಾಯ ದುರ್ಗಾನಂದಿ ಪ್ರಯಾಗಂ ಧರ್ಮಾರ್ಥಗಾಮ ಮೋಕ್ಷಾದಿ ವಿಜಯಾರ್ಥಂ ಶಸ್ತ್ರದೇವತಾ ಪ್ರೀತ್ಯಾರ್ಥಂ ರಾಜಿನೀಮಾವಾಹಯಾಮಿ ರಾಜಿನೀಮಾವಾಹಯಾಮಿ ಶಸ್ತ್ರದೇವತಾಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಆವಾಹಿತ ದೇವತಾಂ ಭಾಗ್ಯಾಯಾಮಿ ಆವಾಹಯಾಮಿ ಸ್ವಾಗತಂ ಪಾದಾರ್ಮಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋರರ್ಘ್ಯಮಸ್ತಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಸ್ನಾನಾರ್ಥೇ उपवीतं समर्पयामि आभरणानि देवता नमस्कारान् समर्पयामि सर्वोपचारं पूजा कृतपूजा कर्मसम्पूर्णफलाप्त्यर्थं प्रसन्नार्घ्यं प्रदर्श्ये चैतन्यादिदेवताभ्यो नमः प्रसन्नार्घ्यं समर्पयामि. प्रसन्नार्घ्यं समर्पयामि. दृढरोगादिदारिद्र्यपापभयशोकमास्तापानश्यन्तु मम सर्वदा भयशोकमनस्तापाः नश्यन्तु मम सर्वदा. प्रार्थनां करिष्ये. प्रार्थनां समर्पयामि. पुनः पूजा समर्पयामि. अनेन शस्त्रपूजाराधनेन भगवती सर्वात्मकश्री चैतन्यादिशक्तिदेवताच्चाप्रिय चूड्कणे ಬಂಧುಗಳು ಎಲ್ಲವೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮೂರಿನ ಸಂಕಲ್ಪ ಬಹಳ ದಿನಗಳ ಕನಸಿನ ಕೂಸಾಗಿರ್ತಕ್ಕಂಥ ಈ ದೇವಸ್ಥಾನದ ಈ ಒಂದು ವಿಶೇಷವಾದ ಬ್ರಹ್ಮವೇದಗಳ ದರೋಡಿಯನ್ನ ಯಾವತ್ತೂ ಮಾಡಬೇಕಾಗಿತ್ತು. ನಮಗೆ ದೇವರು ಅನುಗ್ರಹವನ್ನು ಋಣಾನುಬದ್ಧ ರೂಪೇಣ ಇವತ್ತು ನಮಗೆ ಪ್ರಾಪ್ತವಾಗಿದೆ. ನಿಮ್ಮನ್ನೆಲ್ಲ ಸೇರಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಂಡಾಗ ಪ್ರಾರ್ಥನೆ ಮಾಡಿಕೊಂಡಾಗ ಅಂದಚಂದವಾದ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ನಿಮ್ಮ ವಾಸ್ತುಶಿಲ್ಪವನ್ನು ಅನುಗ್ರಹಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ವಿಶ್ವಕರ್ಮನ ಆಧಾರ ಪ್ರಕಾರ ಏನೇನು ಎಲ್ಲೆಲ್ಲಿ ಕಿಟಕಿರು ಎಷ್ಟು ದೊಡ್ಡದಿರಬೇಕು ಚಿಕ್ಕದಿರಬೇಕು ಅನ್ನೋದನ್ನು ಎಲ್ಲವನ್ನೂ ಅರಿತಂತ ನೀವು ವಾತಾಯನ ವ್ಯವಸ್ಥೆಯನ್ನು ಬೆಳಕನ್ನು ಹೇಗಿರಬೇಕು ಅನ್ನೋದನ್ನು ಎಲ್ಲವನ್ನು ಅರ್ಥೈಸಿಕೊಂಡು ಅಂದಚಂದವಾಗಿರ್ತಕ್ಕಂಥ ಕಟ್ಟಡವನ್ನು ಮಾಡಿಕೊಟ್ಟಿದ್ದೀರಿ. ಮಾಡಿದ ಸಂದರ್ಭದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಕೊಡುವ ವಿಷಯ ಅದು ಬೇರೆ, ನಾವು ಕೊಟ್ಟಿದ್ದೇವೆ ಆ ಕೊಡ್ತೇವೆ ಅದು ವಿಚಾರ ಬೇರೆ ಬದಿಗಿಟ್ಟುಕೊಂಡು ಇವತ್ತು ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು ಪ್ರಾರ್ಥನೆ ಮಾಡುವುದಿಷ್ಟೇ. ಕಷ್ಟಪಟ್ಟು ಈ ಒಂದು ಕೆಲಸದವರು ಸಿಗದಿರ್ತಕ್ಕಂಥ ಇಂಥ ಒಂದು ದಿನದಲ್ಲಿಯೂ ಕೂಡ ನಿಗದಿತ ದಿನಕ್ಕೆ ಸರಿಯಾಗಿ ನಿಮ್ಮವರನ್ನು ಸೇರಿಸಿಕೊಂಡು ಕಟ್ಟಡವನ್ನು ಎಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡಿಕೊಟ್ಟಿದ್ದೀರಿ. ತುಂಬ ಸಂತೋಷವಾಗಿದೆ.
ಈ ಸಂದರ್ಭದಲ್ಲಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ. ಈ ನೆಲೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಕಾಣಿಕೆಯನ್ನು ನಾವು ಎಲ್ಲರೂ ಸೇರಿ ಕೊಡ್ತಾ ಇದ್ದೇವೆ. ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾ ನಿಮ್ಮ ಕುಲದೇವತೆಯಾದ ಕಾಳಿಕಾ ಮಾತೆಯನ್ನು ನೀವು ಕೂಡ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಇವರಿಗೆ ನಮಗಾಗಿ ಬಿಟ್ಟುಕೊಟ್ಟು ಈ ಸ್ಥಳದಲ್ಲೇ ಕೂಡ ನಿರಂತರವಾಗಿ ಸೂರ್ಯಚಂದ್ರ ಇರುವ ತನಕ ಇಲ್ಲಿರತಕ್ಕಂಥ ಏನು ದೈವದ ಸಾನ್ನಿಧ್ಯ ಇದೆ, ನಿರಂತರವಾಗಿ ಕಲಾಪೂರ್ಣವಾಗಿ ಬೇಡುವಂಥ ಭಕ್ತರಿಗೆಲ್ಲ ಬೇಕಾದ ಅನುಗ್ರಹವನ್ನು ಕೊಡುವ ರೀತಿಯಲ್ಲಿ ಮುಂದೆ ಮುಂದುವರಿಯಲಿ. ಅದೇ ರೀತಿಯಲ್ಲಿ ಯಜಮಾನ ಪರಿವಾರ ವರ್ಗದವರು ನಾವೆಲ್ಲ ನಿಮ್ಮಲ್ಲಿ ನಾವು ಹೇಳುವುದು ಕೂಡ ಇಷ್ಟೇ. ನೀವು ಮಾಡುವಂಥ ಉದ್ಯೋಗ ಬಹಳ ಸಂವತ್ಸರಗಳಿಂದ ನೀವು ಮಾಡಿಕೊಂಡು ಬಂದಿದ್ದೀರಿ. ನಿಮಗೆಲ್ಲ ವಿಶೇಷವಾದ ಖ್ಯಾತಿ ಇದೆ, ಹೆಸರಿದೆ. ಅದೇ ರೀತಿಯಲ್ಲಿ ಮುಂದೆ ಕೂಡ ನಿಮಗೆ ದೀರ್ಘಾಯುಷ್ಯವನ್ನು ಭಗವಂತ ಕೊಡಲಿ, ಕೆಲಸ ಮಾಡಿ ಕೊಡುವಂಥ ಯೋಗ ಭಾಗ್ಯವನ್ನು ನಿಮಗೆ ಕೊಡಲಿ ಅಂತಕ್ಕಂಥ ವಿನಂತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡಿ ಕೊಡುವ ಸಣ್ಣದಾದ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಸಂತೋಷ ಪಡಬೇಕು ಅಂತ ಎಲ್ಲ ಸೇರಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಎದುರು ನೋಡಿ ಇಲ್ಲಿ ನೋಡಿ ಎದುರು ನೋಡಿ ಬನ್ನಿ ಬನ್ನಿ ಒಬ್ರೊಬ್ರು ಬನ್ನಿ. ಆಯ್ತು ಬನ್ನಿ. ಇಲ್ಲಿ ಗಾಣಿ ಎದುರು ಗಾಣಿ. ಹಾಂ ಎದುರು ನೋಡಿ ಎದುರು ನೋಡಿ.
दूताय नमः शनैश्चरम् आवाहयामि स्थापयामि पूजयामि पुष्कराय नमः पुष्करम् आवाहयामि स्थापयामि पूजयामि शरणाय नमः शरणम् आवाहयामि स्थापयामि पूजयामि शरणाय नमः शरणम् आवाहयामि स्थापयामि पूजयामि शावये नमः शरणम् आवाहयामि स्थापयामि पूजयामि शिक्षणाय नमः क्षणम् आवाहयामि स्थापयामि पूजयामि शोभनाय नमः मुखम् आवाहयामि स्थापयामि पूजयामि अजाय नमः कर्मावाहयामि स्थापयामि पूजयामि कालकाय नमः कालकम् आवाहयामि स्थापयामि पूजयामि भार्गवाय नमः भार्गवम् आवाहयामि स्थापयामि पूजयामि कराय नमः कालम् आवाहयामि स्थापयामि पूजयामि विचाराय नमः विचारम् आवाहयामि स्थापयामि पूजयामि विचाराय नमः पञ्चमम् आवाहयामि स्थापयामि पूजयामि पञ्चराय नमः पञ्चमम् आवाहयामि स्थापयामि पूजयामि चरणाय नमः चरणम् आवाहयामि स्थापयामि पूजयामि कराय नमः करम् आवाहयामि स्थापयामि पूजयामि ಎಲ್ಲ ಕಾಲಿಗೆ 4 4 8 ಕಾಲಿಗೆ 8 ಸರ್ ಇಲ್ಲಿಂದಲೇ ಹಾಕಿ ಇಲ್ಲಿಂದ ಹಾಕಿ ತೊಂದರೆ ಇಲ್ಲ. ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಹರಿದ್ರಾತ್ಮ ಸರ್ವಮಂಗಲವಾಗಲಿ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ಮಲ್ಲಿಕೆ ಕರವೀರ ಚಂಪಕೆ ಸದಪುಷ್ಪಕೆ ಪುನ್ನಾಗೆ ಲಕ್ಷ್ಮ ದುಷ್ಟನಾನಂದ ರೂಪಿಣಿ ಇಕೊಳ್ಳಿ ಓ ಸಾವಿತ್ರಿ ಮಲ್ಲಿಕಾದಿ ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ಈಗ ನೀವು ಕರುವಿಗೆ ಇಲ್ಲಿ ಸರಿ ಮಾಡ್ತಾರೆ ಕರುವಿನ ಕುತ್ತಿಗೆಗೆ ಹಾಕಿ ನಾಮ ಪೂಜಾಂಗ್ರಿ ಶ್ರೀ ದುರ್ಗಾಳಿ ನಮ ಶಾಂತಿ ಕರು ಕುಡಿಲೆ ಓ ಸಾವಿತ್ರೇನ ಕದಳಿ ಫಲಲಾಜಂತ ನಿವೇದಯಾಮಿ. ಕೆಳಗಿಡಿ ಅಮ್ಮ ಕೆಳಗಿಡಿ ತಿಂತದೆ ಅಂತ ಕರು ಕುಡಿತಾರೆ. ಮಂಗಲ ನೀರಾಜನಂಕರಿಷ್ಯೆ ಆರತಿ ಮಾಡಿದರೆ ಆಯಿತು. ನೀರಾಜನಂ ದರ್ಶಯಾಮಿ ಮಂತ್ರಿ ಅಲ್ಲಿಂದ ಹಾಕಬೇಕು. ಯಾದೇವಿ ನಮಸ್ತಸ್ಯೆ 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 ನಮೋ ನಮಃ. ಲಕ್ಷ್ಮೀ ಸಮರ್ಪಯಾಮಿ. ಉರಸಾ ಶಿರಸಾ ದೃಶ್ಯ ಮನಸಾ ವಚನ. ಹಣೆಯಲ್ಲಿ ಅರ್ಶಿನ ಕುಂಕುಮನ ನೀವು ಹಚ್ಚಿಕೊಳ್ಳಿ. ಒಂದೊಂದು ಹೂ ತೆಗೆದು ನಿಮ್ಮ ಮುಡಿಗೆ ಇರಿಸಿಕೊಳ್ಳಿ. ಓ ಸಾವಿತ್ರೇ ನಮಃ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಸರಿ ಜನಕರು ಇಲ್ಲಿ ಮಕ್ಕಳಿಗೆ ಹೋಗು ಅದು ಹಿಡ್ಕೊಂಡೇ ಹೋಗಿ ಅಲ್ಲೇ ಹೋಗಿ ಬಸ್ಗಳನ್ನ ಮೇಸ್ತ್ರಿಗಳ ಇಲ್ಲಿ ಬನ್ನಿ.
Terima
ಕೇಳ್ತೇನೆ ನಾನು ಕೇಳ್ತೆ ಹಾಂ ಸರಿ विघ्नेश्वर नमः खड्गिने नमः कट्वागिने नमः व्यापिने नमः रक्तमालिकायै नमः विष्णुलिंगे नमः प्रभूतसिंहासनाय नमः नमः योगबन्धपीठात्मने नमः स्वर्णपीठ
चतुर्दशात् यस्मादस्य प्रदानेन अधशान्ति प्रयत्नमे कारणेन गोदानेन ब्रह्मलिङ्गेश्वर सुप्रीतो विद्यानन्दन्दाय ब्रह्मलिङ्गेश्वर सुप्रीतो अस्तु सರಿ ಆಯ್ತು